ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ, ಡಾಕ್ಟರ್ ರಾಜ್ಕುಮಾರ್ ಭಾರತಿ, ಡಾಕ್ಟರ್ ರಾಜ್ಕುಮಾರ್ ಜಯಂತಿ, ಈ ರೀತಿ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದ ಸುಂದರ ನಾಯಕರ ಜೊತೆ ಅವರ ಸಂಬಂಧವನ್ನ ಬೆಸೆಯಲಾಗುತ್ತಿತ್ತು. ಆದರೆ ಪ್ರಶ್ನೆ, ಈ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅಂತಹ ವ್ಯಕ್ತಿ ಆಗಿದ್ದರಾ? ತಮ್ಮ ಜೊತೆ ನಟಿಸುತ್ತಿದ್ದ ನಾಯಕಿ ನಟಿಯರೊಂದಿಗೆ ಸಂಬಂಧಗಳನ್ನ ಹೊಂದಿದ್ದರಾ? ಇಷ್ಟೆಲ್ಲ ಅಭಿಮಾನಿ ಬಳಗವನ್ನ ಹೊಂದಿದ್ದ, ಅಭಿಮಾನಿಗಳೇ ದೇವರು ಎಂದು ಕರೆಯುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಕೆಲವು ದುಶ್ಮನಗಳು ಕೂಡ ಇದ್ದರಾ ಅನ್ನುವುದಕ್ಕೆ ಈ ಮೇಲಿನ ಮಾತುಗಳು ಸಾಬೀತಾಗುತ್ತೆ. ಇಂತಹ ದೇವರಂತ ಮನುಷ್ಯನ ಜೀವನ ಅದೆಷ್ಟು ಕುತೂಹಲದಿಂದ ತುಂಬಿತ್ತು, ಎಷ್ಟು ಏರುಪೇರುಗಳನ್ನ ಈ ಮುತ್ತುರಾಜ್ ಕಂಡಿದ್ದರು. ಅವರ ಜೀವನದ ಕೆಲವು ಕಹಿ ಘಟನೆಗಳನ್ನ ಹಾಗೂ ಅವರ ಕೆಲವು ಜೀವನದ ಸೀಕ್ರೆಟ್ಸ್ ಗಳನ್ನ ಈ ಒಂದು ಸ್ಫೋಟಕ ವಿಡಿಯೋ ಕೆಲವು ಕುತೂಹಲ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೆ. ಒಂದು ವೇಳೆ ನೀವು ನಿಜಕ್ಕೂ ರಾಜ್ಕುಮಾರರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಕೊನೆವರೆಗೂ ನೋಡುತ್ತೀರಾ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದು 2000ನೇ ಇಸ್ವಿ ಜುಲೈ 30ನೇ ತಾರೀಕು ಭೀಮನ ಅಮಾವಾಸ್ಯೆ ದಿನ ರಾತ್ರಿ. ರಾಜ್ಕುಮಾರ್ ಅವರಿಗೆ ಹುಟ್ಟೂರನ್ನ ಕಂಡರೆ ಅಪಾರ ಪ್ರೀತಿ. ಅಭಿನಯಿಸುತ್ತಿದ್ದಾಗಲಿ ನಟನೆಯಿಂದ ದೂರವಾದ ಬಳಿಕವೂ ಅವರು ಆಗಾಗ ತಮ್ಮ ಹುಟ್ಟೂರಾದ ಗಾಜನೂರಿಗೆ ಹೋಗಿ ಬರುತ್ತಿದ್ದರು. ಅಲ್ಲಿನ ತೋಟದ ಮನೆಯಲ್ಲಿ ವಾಸ್ತವ್ಯ ಹೂಡುತ್ತಿದ್ದರು. ಆ ಜಮೀನಿನಲ್ಲಿ ಕೊರೆಯಿಸಿದ ಕೊಳವೆ ಬಾವಿಯಲ್ಲಿ ನೀರು ಬಂತೆಂದ ಸಂತಸ ಸುದ್ದಿ ತಿಳಿದು ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ಹಾಗೂ ಇತರ ಕೆಲವು ಸಂಬಂಧಿಕರೊಂದಿಗೆ ಗಾಜನೂರಿಗೆ ಅಂದು ತೆರಳಿದ್ದರು. ರಾಜ್ಕುಮಾರ್ ಅವರು ಗಾಜನೂರಿಗೆ ಬಂದ ವಿಷಯ ವೀರಪ್ಪನ್ ಕಿವಿಗೆ ಬಿದ್ದಿತ್ತು. ಕೂಡಲೇ ಸಂಚು ರೂಪಿಸಿ ಗಾಜನೂರಿನ ತೋಟದ ಮನೆಯಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಇತರೆ ಮೂವರನ್ನ ಅಂದು ರಾತ್ರಿ ಅಪಹರಿಸಿ ಅಲ್ಲಿಂದ ಅವನು ಕರೆದೊಯ್ಯುತ್ತಾನೆ. ಗಾಬರಿಗೊಂಡ ಪಾರ್ವತಮ್ಮ ಹಾಗೂ ಇತರರು ಚಾಮರಾಜನಗರಕ್ಕೆ ಬಂದು ಎಸ್ಟಿಡಿ ಬೂತ್ ಮೂಲಕ ತಮ್ಮ ಮಕ್ಕಳು ಹಾಗೂ ಇತರರಿಗೆ ಅಪಹರಣದ ಮಾಹಿತಿಯನ್ನ ನೀಡುತ್ತಾರೆ. ಅಂದು ರಾತ್ರಿ ಊಟ ಮುಗಿಸಿ ಹಳೆಯ ಮನೆಯ ಹಜಾರ್ನಲ್ಲಿ ಎಲೆ ಅಡಿಕೆ ಹಾಕಿಕೊಂಡು ಟಿವಿ ನೋಡುತ್ತಾ ರಾಜ್ಕುಮಾರ್ ಹಾಗೂ ಕುಟುಂಬ ಕುಳಿತಿತ್ತು. ಅದು ರಾತ್ರಿ ಸುಮಾರು 9 ಗಂಟೆ. 15 ಸಹಚಕರ ಜೊತೆಗೆ ಮನೆಗೆ ನುಗ್ಗಿದ ವೀರಪ್ಪನ್ ರಾಜ್ಕುಮಾರ್ ಅವರ ಬೆನ್ನಿಗೆ ಬಂದೂಕು ಇರಿಸಿ ಕೈಗಳನ್ನ ನೈಲಾನ್ ಹಗ್ಗದಿಂದ ಕಟ್ಟಿದ್ದ. ಪೊಲೀಸರಿಗೆ ಮಾಹಿತಿ ನೀಡಿದರೆ ಕೊಂದು ಬಿಡುತ್ತೇನೆ ಎಂದು ಧಮಕಿ ಕೂಡ ಪಾರ್ವತಮ್ಮ ರಾಜ್ಕುಮಾರ್ಗೆ ಹಾಕಿದ್ದ. ಹಾಗೂ ಅವರ ಕೈಗೆ ಕ್ಯಾಸೆಟ್ ಒಂದನ್ನ ಕೊಟ್ಟು ಇದರಲ್ಲಿ ತನ್ನ ಬೇಡಿಕೆಗಳನ್ನ ಹೇಳಿದ್ದೇನೆ, ಇದನ್ನು ನೀನು ಸರ್ಕಾರಕ್ಕೆ ತಲುಪಿಸುವಂತ ಕ್ರೂರಿ ವೀರಪ್ಪನ್ ಹೇಳುತ್ತಾನೆ. ರಾಜ್ಕುಮಾರ್ ಅವರೊಂದಿಗೆ ಅವರ ಅಳಿಯ ಎಸ್.ಎ. ಗೋವಿಂದರಾಜ್, ಸಹ ನಿರ್ದೇಶಕ ನಾಗಪ್ಪ ಮಾರಡಗಿ, ಸಂಬಂಧಿ ನಾಗೇಶ್ ಅವರನ್ನ ವೀರಪ್ಪನ್ ಅಪಹರಿಸಿಕೊಂಡು ಕರೆದೊಯ್ಯುತ್ತಾನೆ. ಅದು ರಾತ್ರಿ 1:30 ಪಾರ್ವತಮ್ಮ ರಾಜ್ಕುಮಾರ್ ಬೆಂಗಳೂರಿಗೆ ಧಾವಿಸಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿ ಮಾಡುತ್ತಾರೆ. ಎಸ್.ಎಂ. ಕೃಷ್ಣ ಬೆಳಗ್ಗೆಯೇ ತಮಿಳುನಾಡಿಗೆ ತೆರಳಿ ಮುಖ್ಯಮಂತ್ರಿ ಎಂ. ಕರುಣಾನಿಧಿ ಜೊತೆ ಸಭೆಯನ್ನ ನಡೆಸುತ್ತಾರೆ. ನಂತರ ನಡೆದಿದ್ದು 108 ದಿನಗಳ ಆತಂಕ, ಭಯ, ಪ್ರತಿಭಟನೆ. ಚಿತ್ರರಂಗ ಅಕ್ಷರಶಃ ಸ್ಥಗಿತಗೊಂಡಿತ್ತು. ಆರಾಧ್ಯ ದೈವ ರಾಜ್ಕುಮಾರ್ ಕ್ಷೇಮವಾಗಿ ಬರಲಿ ಎಂದು ಪ್ರತಿನಿತ್ಯ ಕರ್ನಾಟಕದಲ್ಲಿ ಅಲ್ಲದೆ ದೇಶಾದ್ಯಂತ ಪೂಜೆ, ಹೋಮ ಹವನಗಳು ನಡೆದವು. ಸತತ ಪ್ರಯತ್ನ ಸಂಧಾನದ ಬಳಿಕ 2000ನೇ ಇಸ್ವಿ ನವೆಂಬರ್ 15ರಂದು ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಬಿಡುಗಡೆ ಮಾಡಿದ್ದ. ಈ ಒಂದು ಅಪಹರಣ ಡಾಕ್ಟರ್ ರಾಜ್ಕುಮಾರ್ ಅವರ ಆರೋಗ್ಯದ ಮೇಲೆ ಅಪಾರ ಪ್ರಮಾಣದ ಪ್ರಭಾವ ಬೀರಿತ್ತು. ಹಿಂದೆ ಯೋಗಾಭ್ಯಾಸನ ಮಾಡಿ 70ರ ವಯಸ್ಸಿನಲ್ಲೂ ಕೂಡ 20ರ ಹಾಗೆ ಕಾಣುತ್ತಿದ್ದ ಅಣ್ಣವರು 12ನೇ ಏಪ್ರಿಲ್ 2006 ಅಂದ್ರೆ 76ನೇ ವಯಸ್ಸಿನಲ್ಲಿ ಇಹಲೋಕವನ್ನ ತ್ಯಜಿಸಿದ್ದರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಏಪ್ರಿಲ್ 24ನೇ ತಾರೀಕು 1923ರಲ್ಲಿ ಈಗಿನ ತಮಿಳುನಾಡಿನಲ್ಲಿ ಇರುವ ಗಾಜನೂರಿನಲ್ಲಿ. ಹಿಂದೆ ಇದು ಕರ್ನಾಟಕದ ಭಾಗವಾಗಿತ್ತು. ಕನ್ನಡ ಚಿತ್ರರಂಗದ ಧ್ರುವ ತಾರೆ ಎಂದೇ ಹೆಸರಾಗಿರುವ ಪ್ರಸಿದ್ಧ ನಟ, ನಾಯಕ, ಗಾಯಕ. ಸುಮಾರು 5 ದಶಕಗಳ ಕಾಲ ಚಿತ್ರರಂಗದಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಅತ್ಯಂತ ಜನಪ್ರಿಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಕೇವಲ ನಟರಾಗಿ ಉಳಿಯದೆ ಹಿನ್ನೆಲೆ ಗಾಯಕರಾಗಿ ಸಹ ಅವರು
ಹೆಸರನ್ನ ಮಾಡಿದ್ದರು. ನಟ ಸಾರ್ವಭೌಮ ಬಿರುದು ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಪಡೆದಿದ್ದರು. ಅಷ್ಟೇ ಅಲ್ಲದೆ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪದವಿಯನ್ನು ಕೂಡ ಪಡೆದಿದ್ದರು. ಮುಂದೆ ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಮತ್ತು ಚಿತ್ರರಂಗದಲ್ಲಿ ಜೀವಮಾನದ ಸಾಧನೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜ್ ಆಗಿತ್ತು. ಮುತ್ತುರಾಜರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರು ಅಂದರೆ 1930 ಹಾಗೂ 1950ರ ಕಾಲದಲ್ಲಿ ಕನ್ನಡ ರಂಗಭೂಮಿ ಕಂಡ ದೊಡ್ಡ ಹೆಸರಾಗಿತ್ತು. ರೌದ್ರ ಪಾತ್ರಗಳಿಗೆ ಹೆಸರಾಗಿದ್ದ ಪುಟ್ಟಸ್ವಾಮಯ್ಯನವರು ಗುಬ್ಬಿ ಕಂಪನಿಯಲ್ಲಿ ಕಲಾವಿದರಾಗಿದ್ದರು. ಬಡತನದಿಂದಾಗಿ ಮುತ್ತುರಾಜ್ ವಿದ್ಯಾಭ್ಯಾಸ 4ನೇ ತರಗತಿಗೆ ನಿಂತು ಹೋಗುತ್ತದೆ. ಗುಬ್ಬಿ ಕಂಪನಿಯೇ ಅವರಿಗೆ ವಿಶ್ವವಿದ್ಯಾಲಯವಾಗಿತ್ತು. ತಂದೆಯನ್ನೇ ನೆರಳಿನಂತೆ ಹಿಂಬಾಲಿಸಿದ ಮುತ್ತುರಾಜ್ ಅವರಿಂದಲೇ ನಟನೆಯ ತರಬೇತಿಯನ್ನು ಕೂಡ ಪಡೆಯುತ್ತಾರೆ. ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರ ವಹಿಸುತ್ತಿದ್ದ ಮುತ್ತುರಾಜ್ ಜೀವನದಲ್ಲಿ ತಂದೆ ಬೀರಿರುವ ಪ್ರಭಾವ ಅಪಾರವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಫಾಲ್ಕೆ ಪ್ರಶಸ್ತಿ ಪ್ರಕಟವಾದಾಗ ಅವರು ಮೊದಲು ನೆನೆಸಿಕೊಂಡಿದ್ದೇ ಅವರ ತಂದೆ ಹೇಳಿದ ಕೆಲವು ಜೀವನಕ್ಕೆ ಸಂಬಂಧ ಮಾತುಗಳು. ಗುಬ್ಬಿ ಕಂಪನಿಯಲ್ಲಿ ಪುಟ್ಟಸ್ವಾಮಯ್ಯನವರು ಅಭಿನಯಿಸುತ್ತಿದ್ದಾಗ ಮುತ್ತುರಾಜ್ ಅವರಿಗೆ ಕೃಷ್ಣಿಲ್ಲ ಎಂಬ ನಾಟಕದಲ್ಲಿ ಒಂದು ಚಿಕ್ಕ ಪಾತ್ರ ಸಿಗುತ್ತದೆ. ಕೆಲ ದಿನಗಳ ನಂತರ ಪುಟ್ಟಸ್ವಾಮಯ್ಯನವರು ಗುಬ್ಬಿ ಕಂಪನಿ ತೊರೆದು MV ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಗೆ ಸೇರಿದಾಗ ಅಕಸ್ಮಾತ್ ಆಗಿ ಮುತ್ತುರಾಜ್ಗೆ ಅಂಬರೀಷ ನಾಟಕದಲ್ಲಿ ಅಂಬರೀಷನ ತಮ್ಮನ ಪಾತ್ರವಾದಂತಹ ರಮಾಕಾಂತನ ಪಾತ್ರ ದೊರೆಯುತ್ತದೆ. ಅನಂತರ ಕುರುಕ್ಷೇತ್ರ ನಾಟಕದಲ್ಲಿ ತಂದೆ ಭೀಮನ ಪಾತ್ರ ಮಾಡಿದರೆ ಮಗ ಅರ್ಜುನನ ಪಾತ್ರ ರಾಜ್ಕುಮಾರ್ ಅವರು ಮಾಡಿದ್ದರು. ಇದೇ ಅವರಿಗೆ ನಾಟಕದಲ್ಲಿ ತಾಲೀಮು ಪಡೆಯಲು ಅವಕಾಶ ಸಿಕ್ಕಿದ್ದು. ಮುಂದೆ 1951ರಲ್ಲಿ ತಂದೆ ಪುಟ್ಟಸ್ವಾಮಯ್ಯನವರ ನಿಧನವಾಗುತ್ತದೆ. ಬಂದೆರಗಿದ ಆಘಾತದಿಂದ ತತ್ತರಿಸಿದ್ದ ಮುತ್ತುರಾಜ್ ಮತ್ತೆ ಗುಬ್ಬಿ ಕಂಪನಿ ಸೇರಿ ಭೂ ಕೈಲಾಸ ನಾಟಕದಲ್ಲಿ ಅಭಿನಯಿಸಲು ಪ್ರಾರಂಭಿಸುತ್ತಾರೆ. ಗುಬ್ಬಿ ಕಂಪನಿ ಅಲ್ಲದೆ ಶ್ರೀ ಸಾಹಿತ್ಯ ಮಂಡಳಿ, ಶೇಷಕಮಲ ನಾಟಕ ಮಂಡಳಿಯಲ್ಲಿಯೂ ರಾಜ್ಕುಮಾರ್ 1 ವರ್ಷ ಸೇವೆ ಸಲ್ಲಿಸುತ್ತಾರೆ. 1952ರಲ್ಲಿ ಬಿಡುಗಡೆಯಾದ ಶಂಕರ್ ಸಿಂಗ್ ನಿರ್ದೇಶನದ ಶ್ರೀ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಅಭಿನಯಿಸಿದ್ದ ಮುತ್ತುರಾಜ್ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದರು. 1953ರಲ್ಲಿ ಆಗಷ್ಟೇ ಮದುವೆಯಾಗಿದ್ದ ಮುತ್ತುರಾಜ್ ದಂಪತಿಗಳು ನಂಜನಗೂಡಿನಿಂದ ಮೈಸೂರಿಗೆ ಹೊರಡಲು ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಿದ್ದರು. ಅದೇ ಸಮಯಕ್ಕೆ HLN ಸಿಂಹ ಕೂಡ ಮೈಸೂರಿಗೆ ಹೋಗಲು ಅಲ್ಲಿಗೆ ಬಂದಿದ್ದರು. ಅವರು ಮುತ್ತುರಾಜರವರನ್ನ ಚಿಕ್ಕಂದಿನಿಂದ ನೋಡಿದ್ದರು. ಅಂದು ರೈಲ್ವೆ ನಿಲ್ದಾಣದಲ್ಲಿ ಆ ದಂಪತಿಗಳನ್ನು ಕಂಡು ಪ್ರೀತಿಯಿಂದ ಮಾತನಾಡಿಸಿ ಯೋಗಕ್ಷೇಮವನ್ನ ವಿಚಾರಿಸಿದ್ದರು. HLN ಸಿಂಹ ಕಣ್ಣಪ್ಪನ ಪಾತ್ರಕ್ಕಾಗಿ ಹೊಸ ನಟರನ್ನ ಹುಡುಕುತ್ತಿದ್ದ ಸಮಯ ಅದು. ಅಂದು ಕಟ್ಟುಮಸ್ತಾದ ಆಳು ಮುತ್ತುರಾಜ್ ಅವರನ್ನ ಕಂಡ ಅವರು ಇವನನ್ನೇ ಕಣ್ಣಪ್ಪನಾಗಿ ಏಕೆ ಮಾಡಬಾರದೆಂದು ಅವರಿಗೆ ಭಾವನೆ ಮೂಡಿತ್ತು. ಮುತ್ತುರಾಜ್ ಬಳಿ ವಿಳಾಸವನ್ನು ಪಡೆದು ದಂಪತಿಗಳಿಗೆ ಶುಭ ಕೋರಿ ಸಿಂಹ ಅಲ್ಲಿಂದ ಬೀಳ್ಕೊಟ್ಟುತ್ತಾರೆ. ಮೇಲಿನ ಘಟನೆ ನಡೆದ ಕೆಲ ದಿನಗಳಲ್ಲಿ ಮೈಸೂರಿನ ಟೌನ್ ಹಾಲ್ ನಲ್ಲಿ ಬೇಡರ ಕಣ್ಣಪ್ಪ ನಾಟಕ ಪ್ರದರ್ಶನವಿತ್ತು. ಅದರಲ್ಲಿ ಮುತ್ತುರಾಜ್ ಕಣ್ಣಪ್ಪನ ಪಾತ್ರ ಮಾಡುತ್ತಿದ್ದರು ಎಂದು ಸಿಂಹ ಅವರಿಗೆ ತಿಳಿಯುತ್ತದೆ. ಆ ದಿನ ಅರ್ಧ ಗಂಟೆ ಕಾಲ ನಾಟಕ ನೋಡಿ ಮುತ್ತುರಾಜ್ ಅವರ ತನ್ಮಯತೆ ಅಭಿನಯ ಕಂಡು ಸಿಂಹ ಸಂತೋಷ ಪಟ್ಟಿದ್ದರು. ಗುಬ್ಬಿ ಕರ್ನಾಟಕ ಫಿಲ್ಮ್ ನಿರ್ಮಿಸುತ್ತಿದ್ದ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕಣ್ಣಪ್ಪನ ಪಾತ್ರಕ್ಕೆ ಈತನೇ ಸರಿಯಾದ ವ್ಯಕ್ತಿ ಎಂದು ಕೊಂಡ ನಿರ್ಮಾಪಕ AVM ಚೆಟ್ಟಿಯಾರ್ ಅವರನ್ನ ಸಂಪರ್ಕಿಸಿದ ಸಿಂಹ ಅವರು ಆ ಚಿತ್ರದ ಸಹ ನಿರ್ಮಾಪಕರಾಗಿದ್ದ ಗುಬ್ಬಿ ವೀರಣ್ಣನವರಿಗೆ ಈ ವಿಷಯವನ್ನ ತಿಳಿಸಿ ಅವರನ್ನು ಒಪ್ಪಿಸಲು ಪ್ರಯತ್ನ ಮಾಡುತ್ತಾರೆ. ಮದ್ರಾಸು ಸ್ಕ್ರೀನ್ ಟೆಸ್ಟ್ ನೋಡಿದ ನಿರ್ಮಾಪಕ AVM ಚೆಟ್ಟಿಯಾರ್ ಅವರು HLN ಸಿಂಹ ಅವರ ಬಳಿ ಹೋಗಿ ಈ ಉದ್ದ ಮೂಗಿನ ಮತ್ತು ಹಲ್ಲು ಉಬ್ಬ ಇರುವರನ್ನ ಹಾಕಿಕೊಂಡು ನೀನು ಚಿತ್ರ ಮಾಡುತ್ತಿದ್ಯಾ ಎಂದು ಟೀಕಿಸಿದ್ದರಂತೆ. ಆದ್ರೆ HLN ಸಿಂಹ ಅವರು ನಿರ್ಮಾಪಕರಿಗೆ ಇವರೇ ಸರಿಯಾದ ವ್ಯಕ್ತಿ ಎಂದು ಹೇಳಿ ಕೊನೆಗೆ ಒಪ್ಪಿಸುತ್ತಾರೆ. ನಂತರ HLN ಸಿಂಹ ಅವರಿಂದ ಮುತ್ತುರಾಜ್ಗೆ ರಾಜ್ಕುಮಾರ್ ಎಂಬ ಹೊಸ ನಾಮಕರಣ ಕೂಡ ಆಗುತ್ತದೆ. ಇಲ್ಲೇ ನೋಡಿ ಮುತ್ತುರಾಜ್ ರಾಜ್ಕುಮಾರ್ ಆಗಿದ್ದು. ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಅಭಿನಯಿಸಿದರು. ಈ ಚಿತ್ರವು 1954ರ ಮೇ ತಿಂಗಳಲ್ಲಿ ಆಗಿನ ಮೈಸೂರು ರಾಜ್ಯದಲ್ಲಿ ಎಲ್ಲೆಡೆ ಬಿಡುಗಡೆಗೊಂಡಿತು. ಬೇಡರ ಕಣ್ಣಪ್ಪ ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರಥಮ ಚಿತ್ರವಾಗಿ ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲಾಗುತ್ತದೆ. ಮುಂದೆ ನಡೆದಿದ್ದೇ ಇತಿಹಾಸ ಸ್ನೇಹಿತರೆ. ಅದರ ಬಗ್ಗೆ ನಿಮಗೆ ಹೆಚ್ಚಾಗಿ ಹೇಳಲು ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ರಾಜ್ಕುಮಾರ್ ಅವರ ಬಗ್ಗೆ ಆ ಮಾಹಿತಿಗಳು ನಿಮಗೂ ಚೆನ್ನಾಗೇ ಗೊತ್ತು. ಆದರೂ ಕೂಡ ಅವರ ಬಗ್ಗೆ ಇನ್ನಷ್ಟು ಕುತೂಹಲ ಮಾಹಿತಿಯನ್ನ
ಬರುವ ಸಂಚಿಕೆಯಲ್ಲಿ ಕೊಡಲು ಪ್ರಯತ್ನ ಮಾಡುತ್ತೇನೆ. ಒಂದು ವೇಳೆ ನಿಮಗೆ ನಿಜಕ್ಕೂ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹದೇ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.